ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ಮೊದಲನೇದಾಗಿ ಹಾರ್ದಿಕ ಶುಭಾಶಯಗಳು. 2020 ಎಲ್ಲರೂ ಜೀವನದಲ್ಲಿ ಆ್ಯಕ್ಚುಲಿ ಮರೆಯೋಕ್ಕಾಗದಿರೋಂಥ ಒಂದು ವರ್ಷ. ಅದು ಒಳ್ಳೆ ಪಾಠಗಳು ಕಲ್ತಿದ್ದೀವಿ, ಎಲ್ಲ ನಡೆದಿದೆ. ಸೊ ಸುಮಾರು ಜನಕ್ಕೆ ಅದರಿಂದ ಸುಮಾರು ಜನ ಅಂದರೆ ಎಲ್ರಿಗೂ ಆಲ್ಮೋಸ್ಟ್ ಭಾಳನೇ ಕಷ್ಟಗಳಾಗಿದೆ. ಸೊ 2021 ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಕೈ ಇದೆಲ್ಲ ಹೋಗಿ ಹೊಸ ಜೀವನ, ಹೊಸ ಒಂದು ಆಯಾಮ ಅಂತ ಹೇಳ್ಬೋದು, ಬದುಕೋದಕ್ಕೆ ಇನ್ನೊಂದೊಂದು ಹುರುಪಾಗಿರ್ಬೋದು. ಸೊ ಎಲ್ರಿಗೂ ಸಿಗಲಿ, ಸೊ ಚೆನ್ನಾಗಿರಲಿ ಅಂತ ಕೇಳ್ಕೊಂಡು ತುಂಬ ಚೆನ್ನಾಗಿ, ತುಂಬ ಗ್ರ್ಯಾಂಡಾಗಿ ಎಲ್ಲ ಬರ್ಡೇಗಳು ಸೆಲೆಕ್ಟ್ ಮಾಡ್ತಾರೆ. ಅವಾಗೆಲ್ಲ ಚೆನ್ನಾಗಿತ್ತು. ಆ್ಯಕ್ಚುಲಿ 19 ತುಂಬ ಚೆನ್ನಾಗಿದ್ದರಿಂದ 20 ಹಂಗೆ ಇರುತ್ತೆ ಅಂತ ಅಂದ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡಿದ್ವಿ, ಎಲ್ಲ ಆಯಿತು. ಆದರೆ 20 ನಮಗೆ ಕಲಿಸಿರೋಂಥ ಪಾಠ, ಎಷ್ಟೋ ಜನಕ್ಕೆ ಕೆಲಸಗಳು ಹೋಯಿತು, ಕೈಯಲ್ಲಿ ದುಡ್ಡಿಲ್ಲ, ಇನ್ನೊಂದಿಲ್ಲ, ಹೊಟ್ಟೆಗೆ ಇಟ್ಟಿಲ್ಲ, ಈ ಥರದ್ದೆಲ್ಲ ನಡೆದೋಯ್ತು. ಸೊ ಈ ವರ್ಷ ದಯಮಾಡಿ 21 ಫೆಬ್ರವರಿ 16 ಬರ್ಡೇ ಇರಲ್ಲ. ಏನಕ್ಕೆ ಅಂತಂದರೆ ಎಲ್ಲರೂ ಕೆಲಸ ಮಾಡ್ತಾಯಿದ್ವಿ, ಕೈಯಲ್ಲಿ ಸ್ವಲ್ಪ ಕೈ ಕಾಲಲ್ಲಿ ಇರುತ್ತೆ, ಕಾಸುಗಳು ನಡೀತಾ ಇತ್ತು. ಬಟ್ 20ರಲ್ಲಿ ಯಾರೂ ಕೆಲಸ ಮಾಡಿಲ್ಲ. ನಿಮ್ಗಳ ಜೊತೆಗೆ ಸೇರಿ ನಾನೂ ಕೆಲಸ ಮಾಡಿಲ್ಲ. ಒಂದು ವರ್ಷ ಸುಮ್ಮನೆ ಕಳೆದೋಯ್ತು. ಆದ್ದರಿಂದ ಈ ವರ್ಷ ದಯಮಾಡಿ ನೀವೆಲ್ಲ ಪಾಪ ಏನೋ ಕಷ್ಟಪಟ್ಟು ಅಲ್ಲಿಂದ ಇದೆ. ಆ್ಯಕ್ಚುಲಿ ನಾನು ಹೇಳೋದು ಕರ್ನಾಟಕದ ಮೂಲೆಯಿಂದ ಬರ್ತೀರ. ನೀವೇ ಗಾಡಿಗಳ ಪೆಟ್ರೋಲ್ ಹಾಕ್ಕೊಂಡು, ಸ್ನೇಹಿತರುಗಳನ್ನು ಕರ್ಕೊಂಡು, ಎಲ್ಲ 5, 10, ಒಂದು 500, 1000 ಕಲೆಕ್ಟ್ ಮಾಡಿಕೊಂಡು ಎಲ್ಲ ಬಂದು ಇಲ್ಲೆಲ್ಲ ಸೆಲೆಬ್ರೇಟ್ ಮಾಡ್ತೀರ. ಇವತ್ತು ಅದೇ 1000, 500 ಮಾತ್ರ ಇದ್ದರೆ ಒಂದು ಒಳ್ಳೆ ಕೆಲಸಕ್ಕಾಗುತ್ತೆ. ನಿಮ್ಮನೇ ನೋಡ್ರಿ ಫಸ್ಟು. ಇಷ್ಟು ದಿನ ನಾವು ಬೇರೆಯವ್ರು ನೋಡಿ ಅಂತ ಹೇಳ್ತಾ ಇದ್ದೀವಿ, ಬಟ್ ನಿಮ್ಮನೇ ನೋಡ್ರಿ ಫಸ್ಟು. ನೀವುಗಳೆಲ್ಲ ಸ್ವಲ್ಪ ಸೆಟ್ಲ್ ಆಗ್ರಿ. ಸೊ ಆದ್ದರಿಂದ ಈ ವರ್ಷ ಬರ್ಡೇ ಎಲ್ಲ ನಿಮ್ಮ ಊರಲ್ಲಿ ನಿಮ್ಮ ಖುಷಿ. ನಾನು ಯಾರಿಗೂ ಏನು ಇಂಥದ್ದು ಮಾಡಿ ಅಂತಲೂ ಹೇಳಲ್ಲ. ಸುಮಾರು ಜನ ಹೇಳ್ತಿದ್ರಿಲ್ಲ ಈ ಥರ ಮಾಡೋಣ, ಏನೂ ಬೇಡ, ನಿಮ್ಮ ಖುಷಿ ಅಷ್ಟೇ. ಬಟ್ ಫಸ್ಟ್ ನಿಮ್ಮ ಮನೆ ನೋಡ್ಕೊಳ್ಳಿ. ಯಾಕಂದರೆ ಫಸ್ಟ್ ನಿಮ್ಮ ಮನೇಲಿ ತಿನ್ನೋಕೆ ಅನ್ನ ಇದ್ರೆ ಇನ್ನೊಬ್ರು 4 ದಿನ ಕೊಡ್ಬೋದೇ ಹೊರತು ನಮಗೆ ತಿನ್ನೋಕ್ಕಿಲ್ಲ, ನಾವು ಇನ್ನೊಬ್ರಿಗೆ ಮಾಡ್ತೀವಿ ಅನ್ನೋದು ತಪ್ಪಾಗುತ್ತೆ. ಸೊ ಆದ್ದರಿಂದ ಫಸ್ಟು ನಿಮ್ಮ ಜೀವನಗಳು ನೋಡ್ಕೊಳ್ಳಿ, ಸೇಫ್ ಮಾಡ್ಕೊಳ್ಳಿ, ಸೆಟಲ್ಡ್ ಮಾಡ್ಕೊಳ್ಳಿ, ಆಮೇಲೆ ಮಿಕ್ಕಿತ್ತು. ಸೊ ಮುಂದಿನ ವರ್ಷ ಖಂಡಿತ ಇದೇ 2022ಗೆ ಎಲ್ಲ ಸೆಟ್ರೇಟ್ ಆಗಿ ಕರೋನಾ ಎಲ್ಲ ಹೋಗಿ. ಆ್ಯಕ್ಚುಲಿ ಆ ಹೆಸರು ಹೇಳೋಕ್ಕೂ ನಮ್ಗೆ ಇದಾಗ್ತದೆ. ಕರೋನಾ ಒಂದು ಕೇಳಿ ನಮಗೆ ತಲೆನೋವು ಬಂದ್ಬಿಟ್ಟಿದೆ. ಸೊ ಆದ್ದರಿಂದ ಮುಂದಿನ ವರ್ಷ ಎಲ್ಲರೂ ಖಂಡಿತ ಸಿಗೋಣ. ಯಾಕಂದರೆ ಈ ಸಲ ಬರ್ಡೇಗೆ ಅಂದಾಗ ನಿಮಗೆಲ್ಲ ಹೆಂಗಿರುತ್ತೋ ಅದೇ ಥರ ನಮಗೂ ಸ್ವಲ್ಪ ಆಯಾಮಗಳಿರುತ್ತೆ. ಬ್ಯಾರಿಕೇಡ್ ಹಾಕ್ಸೋದಾಗ್ಬೋದು, CC ಕ್ಯಾಮ್ರಾ ಆಗ್ಬೋದು, ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲ. ಪೊಲೀಸವರು ಪರ್ಮಿಷನ್ಗಳು ಕೊಡಲ್ಲ, ಯಾಕಂದ್ರೆ ನಾವೆಲ್ಲ ಸೇರೋಕ್ಕಾಗಲ್ಲ. ಸೊ ಆದ್ದರಿಂದ 2015 ನಾನು ಊರಲ್ಲಿರಲ್ಲ. ಅದನ್ನ ಈಗಲೇ ಹೇಳ್ಬಿಡ್ತೀನಿ. ಯಾಕಂದರೆ ಸುಮ್ಮನೆ ಇಲ್ಲಿ ಬಂದ ಆಮೇಲೆ ನಿಮ್ಗಳಿಗೂ ಬೇಜಾರಾಗೋದು ಬೇಡ. ಯಾಕಂದರೆ ಅದಕ್ಕೆ ಮುಂಚಿತವಾಗಿ ಹೇಳ್ತಾ ಇದ್ದೀನಿ. ಸೊ 15th ಹಿಡಿದು ಆಲ್ಮೋಸ್ಟ್ 18th ತನಕ ನಾನು ಊರಲ್ಲಿರಲ್ಲ. ಸೊ ಅದಾದಮೇಲಿಂದ ನೋಡೋಣ. ಈಗ ಏನಾದ್ರು ಕೆಲಸಗಳು ಸ್ಟಾರ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ವರ್ಷ ಹೆಂಗೆ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.